ಮಂಗಳೂರು ಮಹಾನಗರ ಪಾಲಿಕೆಯ 60 ಕಾರ್ಪೊರೇಟರ್ಗಳಲ್ಲಿ ಯಾವುದೇ ಪ್ರಚಾರವನ್ನು ಬಯಸದೆ ತನ್ನ ಪಾಡಿಗೆ ತಾನೇ ಕೆಲಸವನ್ನ ಮಾಡುತ್ತಾ ಇರುವಂತಹ ಒಬ್ಬ ನಿಸ್ವಾರ್ಥ ಸಮಾಜ ಸೇವಕ ಈ ಗಣೇಶ್ ಕುಲಾಲ್. ಬೋಲೂರು ಸ್ಮಶಾನಕ್ಕೆ ಅನಾಥ ಶವಗಳನ್ನು ತಂದು ತನ್ನ ಖರ್ಚಿನಿಂದಲೇ ಇವರು ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಆದರೆ ಇದು ಮೊದಲಲ್ಲ, ಹಲವು ಬಾರಿ ಇಂತಹ ಸಮಾಜ ಸೇವೆಯನ್ನ ಮಾಡಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಿಂದ ಅನಾಥ ಶವವನ್ನ ಆಂಬ್ಯುಲೆನ್ಸ್ ಮೂಲಕ ಚಾಲಕ ಬೋಲೂರು ಸ್ಮಶಾನಕ್ಕೆ ತೆಗೆದುಕೊಂಡು ಬಂದಿದ್ರು. ಶವವನ್ನ ಅಲ್ಲೇ ಇರಿಸಿ ಆ ಚಾಲಕ ಹೊರಟು ಹೋಗಿದ್ದ. ಕಂದು ಬಣ್ಣದ ಬೆಡ್ಶೀಟ್ನಿಂದ ಹೊದಿಕೆಯಾಗಿದ್ದಂತಹ ಆ ಮಹಿಳೆಯ ಪಾರ್ಥಿವ ಶರೀರವನ್ನ ಮುಟ್ಟಲು ಯಾರೂ ಹತ್ತಿರ ಹೋಗಲಿಲ್ಲ. ಆದರೆ ಸ್ಕೂಟಿಯಲ್ಲಿ ಬಂದಂತಹ ಗಣೇಶ್ ಕೈಯಲ್ಲಿ ಒಂದು ತೊಟ್ಟೆ, ಅದರೊಳಗೆ ಒಂದಿಷ್ಟು ಅಂತ್ಯ ಸಂಸ್ಕಾರಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬಂದಿದ್ದು ವಿಧಿವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ತಾನೇ ಖುದ್ದಾಗಿ ಮಾಡಿದ್ದಾರೆ. ಉರ್ವಾ ವಾರ್ಡ್ನ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಅವರು ಇದಕ್ಕೂ ಮೊದಲು 500ಕ್ಕೂ ಅಧಿಕ ಅನಾಥ ಶವವನ್ನ ತನ್ನ ಸ್ವಂತ ಖರ್ಚಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಇವರು ಅದೆಷ್ಟೋ ಹೆಣಕ್ಕೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಸಮಾಜ ಸೇವೆ ಅಂದ್ರೆ ಕೇವಲ ಪ್ರಚಾರಕ್ಕೆ ಬಾಯಿ ಬಿಡುವ ಜನ ಇರುವಂತಹ ಮಧ್ಯೆ ಕಾರ್ಪೊರೇಟರ್ ಗಣೇಶ್ ಪ್ರಚಾರ ಬಯಸದೆ ಕೆಲಸ ಮಾಡುವ ನಿಜವಾದ ಸಮಾಜ ಸೇವಕ.